ನಮಸ್ಕಾರ ಸ್ನೇಹಿತರೆ, ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ನಿಮಗೆ ಸ್ವಾಗತ. ಕರಾವಳಿ ಎಂದರೆ ನೆನಪಾಗುವುದೇ ಕೋಮುಗಲಭೆ, ಪೊಲೀಸ್ ಕೊಂಡಗಳ ನಡುವಿನ ಚಕಮಕಿ, ರಾಜಕೀಯ ಬಡಿದಾಟ ಹೀಗೆ ಮುಂದುವರಿಯುತ್ತವೆ. ಇದೇ ಸಾಲಿಗೆ ಇದೀಗ ಮುಸ್ಲಿಂ ನೈತಿಕ ಭಯೋತ್ಪಾದನೆಯೂ ಸೇರಿಕೊಂಡಿದೆ. ಈ ವಿಚಾರಕ್ಕೆ ಹೋಗುವ ಮುನ್ನ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ತಪ್ಪದೇ ಒತ್ತಿ. ಸ್ನೇಹಿತರೆ, ಕರಾವಳಿ ಜಿಲ್ಲೆಗಳು ಇತ್ತೀಚೆಗಿನಿಂದ ಒಂದಿಲ್ಲೊಂದು ವಿವಾದ, ಬಿಸಿ ಬಿಸಿ ಸುದ್ದಿಗಳಿಗೆ ಸದಾ ಕಾರಣವಾಗುತ್ತಿದೆ. ಹಿಜಾಬ್ ಆಯಿತು, ಜಾತ್ರೆಗಳಲ್ಲಿ ಮುಸ್ಲಿಮರಿಗೆ ವ್ಯಾಪಾರಕ್ಕೆ ನಿಷೇಧದ ಚಕಮಕಿಯೂ ಆಯಿತು, ಮುಸ್ಲಿಮರಿಂದ ಚಿನ್ನ ಖರೀದಿಗೆ ನಿಷೇಧದ ಕಾವು ಜೋರಾಯಿತು. ಇದೀಗ ಮುಸ್ಲಿಮರಿಂದ ನೈತಿಕ ಭಯೋತ್ಪಾದನೆಯು ಆ ಸಾಲಿಗೆ ಸೇರ್ಪಡೆಯಾಗಿದೆ. ಹಾಗಾದ್ರೆ ಮುಸ್ಲಿಮರ ನೈತಿಕ ಭಯೋತ್ಪಾದನೆ ಏನಾಗಿರಬಹುದು, ಯಾಕಾಗಿ ಇರಬಹುದು ಎಂಬಿತ್ಯಾದಿ ಕುತೂಹಲಕಾರಿ ಪ್ರಶ್ನೆಗಳು ನಿಮ್ಮಲ್ಲಿ ಇದೆ ಅಲ್ಲವೇ? ಹೋಗುತ್ತಾ ನಾವೇ ಉತ್ತರಿಸುತ್ತೇವೆ ಬನ್ನಿ. ಇದೀಗ ಕರಾವಳಿಯಲ್ಲಿ ಅಂದರೆ ಮಂಗಳೂರಿನಲ್ಲಿ ಏಕಾಏಕಿ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅಂದರೆ MDF ಎಂಬ ಸಂಘಟನೆ ನಿಗೂಢವಾಗಿ ಹುಟ್ಟಿಕೊಂಡಿದ್ದು ಸದ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸಕ್ರಿಯವಾಗಿದೆ. ಈ ಸಂಘಟನೆ ಮುಸ್ಲಿಂ ಮಹಿಳೆಯರಿಗೆ ಕಠಿಣವಾದ ಕಟ್ಟುಪಾಡುಗಳನ್ನು ವಿಧಿಸಿದ್ದು ಪಾಲಿಸಲೇಬೇಕೆಂಬ ಫತ್ವಾವನ್ನ ಹೊರಡಿಸಿದೆ. MDFಗೆ ಹಿಜಾಬ್ ಅಥವಾ ಬುರ್ಖಾವನ್ನ ಧರಿಸಿ ಹೊರಬರುವಂತಹ ಯುವತಿಯರೇ ಈ ಸಂಘಟನೆಯ ಮುಖ್ಯ ಗುರಿ. ಈ ಸಂಘಟನೆಯೇ ಕೆಲ ಮಹಿಳೆಯರ ಜೊತೆಗೆ ನೈತಿಕ ಪೊಲೀಸ್ ಗಿರಿಯನ್ನ ನಡೆಸಿದಾಗಿ ಹೇಳಿಕೊಂಡಿದ್ದರೂ ಈ ಸಂಬಂಧ ಈವರೆಗೆ ಯಾವುದೇ ದೂರು ದಾಖಲಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಸ್ವಯಂ ಪ್ರೇರಿತರಾಗಿ ಇಡೀ ಸಂಘಟನೆ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. MDF ಪ್ರಕಾರ ಮುಸ್ಲಿಂ ಯುವತಿಯರು ಬುರ್ಖಾವನ್ನ ಧರಿಸಿ ಮಾಲ್, ಹೋಟೆಲ್ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಹುಡುಗರೊಂದಿಗೆ ಓಡಾಡುವಂತಿಲ್ಲ, ಧರ್ಮದ ಚೌಕಟ್ಟನ್ನ ಮೀರಿ ವರ್ತಿಸುವಂತಿಲ್ಲ ಅಂತ ಮಂಗಳೂರಿನಲ್ಲಿ ಮುಸ್ಲಿಂ ಸಂಘಟನೆಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ತಾಲಿಬಾನ್ ಮಾದರಿಯಲ್ಲಿ ಬೆದರಿಕೆ ಅಥವಾ ಫತ್ವಾವನ್ನ ಹೊರಡಿಸಿರುವುದು ಬೆಳಕಿಗೆ ಬಂದಿದೆ. ಹಾಗಾದ್ರೆ ಏನಿದು ಮುಸ್ಲಿಂ ಡಿಫೆನ್ಸ್ ಫೋರ್ಸ್? ಇದರ ಗುರಿಯೇನು? ಯಾರು ಇದರ ಮುಂದಾಳತ್ವವನ್ನ ವಹಿಸಿಕೊಂಡಿದ್ದಾರೆ? ನೋಡೋಣ ಬನ್ನಿ. ಸ್ನೇಹಿತರೆ, ಮುಸ್ಲಿಂ ಸಮುದಾಯದ ಚೌಕಟ್ಟನ್ನ ಮೀರಿ ನಡೆದುಕೊಳ್ಳುವಂತಹ ಮುಸ್ಲಿಂ ಯುವತಿಯರ ಮೇಲೆ ನೈತಿಕ ಪೊಲೀಸ್ ಗಿರಿ ನಡೆಸಲೇಬೇಕೆಂದು ರಚಿಸಿಕೊಂಡ ಸಂಘಟನೆ ಇದು. ಇಲ್ಲಿವರೆಗೆ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಈ ಸಂಘಟನೆಯ ಪೋಸ್ಟರ್ಗಳು ಹರಿದಾಡಿದ್ದು, ಜಾಲತಾಣಗಳಲ್ಲಿ ಸಂಘಟಿತ ಗುಂಪು ಕಾರ್ಯಾಚರಿಸುತ್ತಿದೆ. ಮುಸ್ಲಿಂ ಹೆಣ್ಮಕ್ಕಳು ಹಿಜಾಬ್ ಅಥವಾ ಬುರ್ಖಾವನ್ನು ಧರಿಸಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛಂದವಾಗಿ ಓಡಾಡುವುದು, ಯುವಕರೊಂದಿಗೆ ಸುತ್ತಾಡುವುದು ಕಂಡುಬಂದರೆ ತಕ್ಕ ಪಾಠವನ್ನ ಕಲಿಸುವುದಾಗಿ ಜಾಲತಾಣಗಳಲ್ಲಿ ಬೆದರಿಕೆ ಹಾಕುತ್ತಿದೆ. ಈ ಹಿಂದೆ ಕೆಲ ಹಿಂದೂ ಸಂಘಟನೆಗಳು ಹಿಂದೂ ಯುವತಿಯರು ಅನ್ಯ ಕೋಮಿನವರ ಜೊತೆ ಕಾಣಿಸಿಕೊಂಡರೆ ವರ್ತಿಸ್ತಾ ಇದ್ದಂತಹ ಮಾದರಿಯಲ್ಲೇ ಈ ಮುಸ್ಲಿಂ ಸಂಘಟನೆ ಕೂಡ ನೈತಿಕ ಪೊಲೀಸ್ ಗಿರಿಯನ್ನ ನಡೆಸುವಂತಹ ಬೆದರಿಕೆ ಒಡ್ಡಿದೆ. ಬುರ್ಖಾವನ್ನ ಧರಿಸಿ ಸ್ವಚ್ಛಂದವಾಗಿ ಓಡಾಡುವ ಧರ್ಮದ ನಿಯಮವನ್ನ ಮೀರಿ ವರ್ತಿಸುವಂತಹ ಯುವತಿಯರನ್ನ ಟಾರ್ಗೆಟ್ ಮಾಡುವುದಾಗಿ ಹೇಳಿಕೊಂಡಿದೆ. ಮನೆಯಿಂದ ಹೊರಬರುವಂತಹ ಯುವತಿಯರ ಮೇಲೆ ಕಣ್ಣಿಡುವಂತೆ ಪೋಷಕರಿಗೂ ಕೂಡ ಎಚ್ಚರಿಕೆಯನ್ನ ನೀಡಿದೆ. ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಸಂಘಟನೆ ರಚನೆಯಾಗಿ ವರ್ಷವೇ ಕಳೆದಿದ್ರೂ 2 ತಿಂಗಳಿಂದ ಜಾಲತಾಣಗಳಲ್ಲಿ ಹೆಚ್ಚು ಸಕ್ರಿಯವಾಗಿ ಕಾರ್ಯಾಚರಿಸುತ್ತಿದೆ. ಈ ಸಂಘಟನೆಯು ಕಾರ್ಯಾಚರಣೆಯನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ಸಾಮಾಜಿಕ ಜಾಲತಾಣಗಳ ಮೇಲೆ ತೀವ್ರವಾದಂತಹ ನಿಗಾವನ್ನ ಇಡಲು ಪ್ರತ್ಯೇಕ ತಂಡವನ್ನ ರಚಿಸಿದ್ದಾರೆ. ಇಂಥ ಪೋಸ್ಟ್ಗಳ ಹಿಂದೆ ತಕ್ಷಣಕ್ಕೆ ವಿದೇಶದಲ್ಲಿರುವವರ ಕೈವಾಡ ಕಂಡುಬಾರದಿದ್ದರೂ ಅದನ್ನ ಪೂರ್ತಿ ಅಲ್ಲಗಳೆಯುವಂತಿಲ್ಲ ಎನ್ನುತ್ತಾರೆ ಪೊಲೀಸರು. ಕರಾವಳಿ ಭಾಗದಿಂದಲೇ ಪೋಸ್ಟ್ಗಳು ರವಾನೆಯಾಗ್ತಾ ಇದ್ದು, ಇದರ ಹಿಂದಿನ ಎಲ್ಲಾ ಸಮಗ್ರ ಮಾಹಿತಿಯನ್ನ ಕಲೆ ಹಾಕುವಲ್ಲಿ ಮಂಗಳೂರಿನ ಸೈಬರ್ ಸೆಲ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ನೈತಿಕ ಪೊಲೀಸ್ ಗಿರಿಗೆ ಪ್ರೋತ್ಸಾಹವನ್ನ ನೀಡುವ ವಿವಾದಿತ ಪೋಸ್ಟ್ಗಳಿಗೆ ಲೈಕ್, ಕಾಮೆಂಟ್, ಶೇರ್ ಮಾಡುವವರ ವಿರುದ್ಧ ಮಂಗಳೂರು ಪೊಲೀಸರು ಈಗಾಗಲೇ ಹದ್ದಿನ ಕಣ್ಣಿಟ್ಟಿದ್ದಾರೆ. ತಪ್ಪಿತಸ್ಥರನ್ನ ಜೈಲಿಗೂ ಕಳಿಸುವಂತಹ ಸಾಧ್ಯತೆಯೂ ಇದೆ. ಸಾಮಾಜಿಕ ಜಾಲತಾಣಗಳನ್ನ ಸಮಾಜದ ಶಾಂತಿಯನ್ನ ಕದಡಲು ಬಳಸುವವರ ವಿರುದ್ಧ ಮಂಗಳೂರು ಸೈಬರ್ ಪೊಲೀಸರು ತೀವ್ರ ನಿಗಾವನ್ನ ಇರಿಸಿದ್ದಾರೆ. ಲಭ್ಯ ಮಾಹಿತಿ ಪ್ರಕಾರ ಸುಮಾರು 100ಕ್ಕೂ ಅಧಿಕ ಸಂಘಟನೆ, 1064 ವ್ಯಕ್ತಿಗಳ ಹಾಗೂ ಗುಂಪುಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನ ಇರಿಸಿದ್ದಾರೆ. ಮಂಗಳೂರು ಮುಸ್ಲಿಂ ಪೇಜ್, ಮುಸ್ಲಿಂ ಡಿಫೆನ್ಸ್ ಸೇರಿ ಹಲವು ಪೇಜ್ಗಳ ಮೂಲಕ ಸಾಮಾಜಿಕ ಶಾಂತಿಯನ್ನ ಕದಡುವ ಹುನ್ನಾರವು ನಡೆಯುತ್ತಿರುವುದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಸ್ನೇಹಿತರೆ, ನಿಮಗೆ ಇದೇ ರೀತಿಯ ಕುತೂಹಲಕಾರಿ ಸುದ್ದಿಗಳು ದೊರೆಯುತ್ತಿರಬೇಕೆ? ಹಾಗಾದ್ರೆ ನಮ್ಮ ಈ ಚಾನಲ್ಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.